ಹೇಳಿ ಸರ್, ಏನು ಮನವಿ ಕೊಟ್ಟಿರುವಂಥದ್ದು? ನಮ್ಮ ಹರಿಪ್ರಸಾದ್ ಎನ್ನುವಂಥ ಒಂದು ಪ್ರೌಢಶಾಲೆಯ ಒಂದು HM ನಮಗೆ ಹರಿಪ್ರಸಾದ್ ಎನ್ನುವರು, ಅವರು ಪ್ರೌಢಶಾಲೆ ಹರಿಹರಕದ ಒಂದು HM ಪಾಪಯೋಜಲ್ ಅವರು ನಮ್ಮ ಈ ಒಂದು 5 ಪಂಚ ಗ್ಯಾರಂಟಿ ಯೋಜನೆಯನ್ನು ಒಂದು ಅಪಹಾಸ್ಯ ಮಾಡಿದ್ದಾರೆ ನಮಗೆ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಒಂದು 5 ಪಂಚ ಗ್ಯಾರಂಟಿ ಬಹಳವಾಗಿ ಒಂದು ಪ್ರಚಾರ ಮಾಡಿದ ಮತ್ತು ಬಹಳವಾಗಿ ಒಂದು ಜನರಿಗೆ ಉಪಯೋಗವಾದಂಥ ಒಂದು ಪಂಚ ಗ್ಯಾರಂಟಿ. ಅದನ್ನು ವಿರೋಧ ಪಕ್ಷದವರು ಹೊರತು ಬೇರೆ ಯಾರೂ ಅನ್ನೋದು ಟೀಕೆ ಮಾಡೋದಿಲ್ಲ. ಆದರೆ ಒಬ್ಬ ನಮಗೆ ಸರ್ಕಾರದಲ್ಲಿ ಕೂಡ ಶಿಕ್ಷಕರ ಬಗ್ಗೆ ಬಹಳ ಅಪಾರ ಗೌರವ ಇದೆ. ಅವರು ಶಿಕ್ಷಕನಾಗಿ ನಮ್ಮ 5 ಗ್ಯಾರಂಟಿ ಯೋಜನೆಯನ್ನು ಬಹಳ ಕೀಳು ಒಂದು ಮಟ್ಟದಲ್ಲಿ ಅವರು ಒಂದು ಅಪಹಾಸ್ಯ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಗೃಹಲಕ್ಷ್ಮಿ ಹಣ ಮತ್ತು ಊರಿಗೆ ಒಲಿಗೆ ಆ ರೀತಿ ಎಲ್ಲ ಗಂಡನ ದ್ವಿಚಕ್ರ ಎಲ್ಲ ಮಾಡಿ, ಆದರೆ ಮರಳಿ ಮನೆಗೆ ಬಂದಾಗ ಗಂಡನ ಹೆಸರಲ್ಲಿದ್ದ ಜಮೀನು ಪಾಲಾಗಿತ್ತು ಎನ್ನುವ ಒಂದು ಅಪಹಾಸ್ಯ. ಇವರು ಎಲ್ಲಿ ಜಮೀನು ಪಾಲಾಗಿದೆ, ಎಲ್ಲಿ ಇದು ಮಾಡಿದ್ದಾರೆ ಅವರು ನಿಜವಾಗ್ಲೂ ನಮಗೆ ತೋರಿಸಿಕೊಡ್ಬೇಕು. ಅದನ್ನು ನಾವು BORಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ಅವರನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ನಾವು BO ಆಫೀಸಲ್ಲಿ ಮುಂದಿನ ದಿನದಲ್ಲಿ ಪ್ರತಿಭಟನೆ ಕೈಗೊಳ್ತೇವೆ ಅಂತ ಅವ್ರ ಹತ್ರ ಮನವಿ ಕೊಟ್ಟಿದ್ದೇವೆ. ಗ್ಯಾರಂಟಿ ಯೋಜನೆಯ ಸದಸ್ಯರು ನಾವು ಸಂತೋಷ್ ಭಂಡಾರಿ ಅವರು ಗ್ಯಾರಂಟಿ ಯೋಜನೆ ಸದಸ್ಯರು. ಇವರು ವಿಶ್ವಜಿತ್ ಅಮ್ಮಂಜೆ, ಇವರು ಕೂಡ ಗ್ಯಾರಂಟಿ ಸದಸ್ಯರು. ಪಂಚ ಗ್ಯಾರಂಟಿ ಅಂದರೆ ಅದು ಅತ್ಯಂತ ಬಹಳ ಮಹತ್ವದ ಒಂದು ಯೋಜನೆ. ಎಲ್ಲರಿಗೆ ತುಂಬ ವಿರೋಧ ಪಕ್ಷದವರು ಮಾತ್ರ ಇದನ್ನು ಟೀಕೆ ಮಾಡೋದು ಹೊರತು ತುಂಬ ಜನರಿಗೆ ಉಪಕಾರ ಬಂದವರು ಇಂಥ ಒಂದು ಪಂಚ ಗ್ಯಾರಂಟಿಯನ್ನು ಒಂದು ಶಿಕ್ಷಕನಾಗಿ ಒಂದು ಅಪಹಾಸ್ಯ ಮಾಡಿದರೆ ನಮಗೆ ತುಂಬ ಬೇಸರ ಉಂಟು. ಆ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು. ಇದು ಕ್ರಮ ಕೈಗೊಳ್ಳೋದು ಮಾತ್ರ ನಮ್ಮ ಎಲ್ಲ ಕಾಂಗ್ರೆಸ್ಸಿಗರ ಒಂದು ಇದೇ ಮನವಿ ಏನೆಂದರೆ ಇದನ್ನು ನೀವು ಕ್ರಮ ಕೈಗೊಳ್ಳಬೇಕು. ಇಲ್ಲಿದ್ದಲ್ಲಿ ನಾವು ಶಿಕ್ಷಣ ಸಚಿವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಿದ್ದರಾಮಯ್ಯ ಕೂಡ ಇದನ್ನು ನಾವು ಮನವಿಯನ್ನು ಕೊಡಲಿಕ್ಕೆ ನಡೆದಿದ್ದೇವೆ. ದಯವಿಟ್ಟು ತಾವು ಕ್ರಮ ಕೈಗೊಳ್ಳಬೇಕು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.